Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers. Namma Super Singer. ಹಾಯ್ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಸೂಪರ್ ಸಿಂಗರ್ ಸೀಸನ್ 2 ಕೋ ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-ಸ್ಟಾರ್ ರೈಸ್ ಆ್ಯಂಡ್ ನಾನು ನಿಮ್ಮ ಹೋಸ್ಟ್ ಆ್ಯಂಡ್ ದೋಸ್ತ್ ಸ್ವೀಟ್ ಬಾಯ್ ವಿಜೆ ಡಿಕ್ಸನ್. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಹಾಡಿನ ಪ್ರಪಂಚದ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಂಗಿಂಗ್ ರಿಯಾಲಿಟಿ ಶೋ, ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ, ದಟ್ ಈಸ್ ಸೂಪರ್ ಸಿಂಗರ್ ಸೀಸನ್ 1 ಅಂತೂ ಧಮಾಕೆದಾರ್ ಆಗಿತ್ತು. ಸೀಸನ್ 2 ಸ್ಟಾರ್ಟ್ ಆಗಿದೆ. ಸೊ ಕರ್ನಾಟಕದಾದ್ಯಂತ ಹಲವಾರು ರಾಜ್ಯಗಳಿಂದ ಹಲವಾರು ಸಂಗೀತದ ಇಂಟ್ರೆಸ್ಟ್ ಇರುವವರು, ಸಂಗೀತ ಕಲ್ತಿರುವವರು ಎಲ್ಲರೂ ಕೂಡ ಆಡಿಷನ್ ಅಟೆಂಪ್ಟ್ ಮಾಡಿದ್ರು. ಮೆಗಾ ಆಡಿಷನ್ ಆಯಿತು. ಮೆಗಾ ಆಡಿಷನ್ ಆಗಿ ಈಗ ಅದರಲ್ಲಿ ಸೆಲೆಕ್ಟ್ ಆದಂತಹ ಫಸ್ಟ್ ರೌಂಡ್ಗೆ ಬಂದಂತಹ ಸಂಗೀತಗಾರರು ಎಲ್ಲ ಸಿಂಗರ್ಸ್ ಕೂಡ ರೆಡಿ ಆಗಿದ್ದಾರೆ. ಸೊ ಇವತ್ತಿನ ರೌಂಡ್ ಏನಿದೆ, ದಟ್ ಈಸ್ ಅ ಫಸ್ಟ್ ರೌಂಡ್. ಸೊ ಹಾಗಿರುವಾಗ ಮೊದಲೇ ಸುತ್ತಿಗೆ ಬಂದಂತಹ ಎಲ್ಲ ಸಿಂಗರ್ಸ್ನವರು ಹಾಡ್ಲಿಕ್ಕಂತೂ ರೆಡಿ ಆಗಿದ್ದಾರೆ, ನೋಡ್ಲಿಕ್ಕಂತೂ ನೀವು ಕೂಡ ರೆಡಿ ಇದ್ದೀರಾ. ಸೊ ಹಾಗಿರುವಾಗ ಇವರನ್ನು ಜಡ್ಜ್ ಮಾಡ್ಲಿಕ್ಕೋಸ್ಕರ ನಮ್ಮ ಜೊತೆಗೆ 3 ಸೂಪರ್ ಟ್ಯಾಲೆಂಟೆಡ್ ಸಿಂಗರ್ಸ್ನವರಿದ್ದಾರೆ. ಸೊ 3 ಕೂಡ ಸೂಪರ್ಗಿಂತಲೂ ಊಪರ್ ಆಗಿರುವಂತಹ ಜಡ್ಜಸ್ಗಳು ಅಂತ ಹೇಳ್ಬೋದು. ಸೊ ಐ ಲೈಕ್ ಟು ವೆಲ್ಕಮ್ ಆ ಜಡ್ಜಸ್. ಸೊ ಫಸ್ಟ್ ಜಡ್ಜ್ ಬಂದ್ಬಿಟ್ಟು ನಿಮ್ಗೆ ಗೊತ್ತೇ ಇದೆ, ಸೊ ದಟ್ ಈಸ್ ಗುರು ಕಿರಣ್ ಸರ್ ಅವರು. ಸೊ ಗುರು ಕಿರಣ್ ಸರ್ ಅವರು ನಿಮ್ಗೆ ಗೊತ್ತೇ ಇದೆ, ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹೊಸ ಟ್ರೆಂಡ್ ಅನ್ನು ತಂದಂತಹ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್, ದಟ್ ಈಸ್ ಗುರು ಕಿರಣ್ ಸರ್ ಅವರು. ಸೊ ಅವರನ್ನು ಕೂಡ ಇವತ್ತಿನ ಈ ಸುತ್ತಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಬ್ರು ಸಿಂಗರ್ಸ್ ನಮ್ಮ ಜೊತೆಗೆ ನಿಮ್ಗೆ ಗೊತ್ತೇ ಇದೆ, ಸಂಗೀತ ನಿರ್ದೇಶಕರು ಕೂಡ ಹೌದು. ಕೇವಲ ತುಳು ಇಂಡಸ್ಟ್ರಿ ಮಾತ್ರ ಅಲ್ಲದೆ ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎಲ್ಲ ಇಂಡಸ್ಟ್ರೀಸ್ಗಳಲ್ಲೂ ತನ್ನ ಸಂಗೀತದ ಛಾಪನ್ನು ಮೂಡಿಸಿಕೊಂಡಿರುವಂತಹ ಶ್ರೀ ಕದ್ರಿ ಮಣಿಕಾಂತ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಅವರಿಗೂ ಕೂಡ ಇವತ್ತಿನ ಸುತ್ತಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಗಿಟಾರಿಸ್ಟ್, ನಿಮ್ಗೆ ಗೊತ್ತಿರಬಹುದು, ಎಲ್ಲ ಒಂದು ಕ್ಷೇತ್ರಗಳಲ್ಲೂ ತನ್ನ ಗಿಟಾರ್ನ ಮುಖಾಂತರನೇ, ತನ್ನ ಗಿಟಾರ್ನ ವಾದದ ಮುಖಾಂತರನೇ ಸಂಗೀತ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಮುಡುಪಾಗಿಟ್ಟಂತಹ ಒನ್ ಆಫ್ ದ ಫೈನೆಸ್ಟ್ ಗಿಟಾರಿಸ್ಟ್, ದಟ್ ಈಸ್ ರಾಜಗೋಪಾಲ್ ಸರ್ ಅವರು ಕೂಡ ಇದ್ದಾರೆ. ಸೊ ಈ 3 ಜಡ್ಜಸ್ ಅನ್ನು ಕೂಡ ಹಾರ್ಟ್ಲಿ ಇವತ್ತಿನ ಒಂದು ಸುತ್ತಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಹಾಗೇನೆ ಇವರು 3 ನಮ್ಮ ಇವತ್ತಿನ ಮೊದಲ ಸುತ್ತನ್ನು ಜಡ್ಜ್ ಮಾಡ್ಲಿಕ್ಕಿದ್ದಾರೆ. ಫಸ್ಟ್ ಸೂಪರ್ ಸಿಂಗರ್ ಸೀಸನ್ 1 ಅಲ್ಲಿ ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್. ಒಂದಷ್ಟು ಜನ, ಅಟ್ಲೀಸ್ಟ್ ಒಂದು 5 ಜನ ಹ್ಯಾವ್ ಬಿಕಮ್ ಪ್ರೊಫೆಷನಲ್ ಸಿಂಗರ್ಸ್ ನಾವು. ಕನ್ನಡ ತುಳು ಚಿತ್ರಕ್ಕೆ ಹಾಡಿದ್ದಾರೆ. ಸೊ ಇದು ಮಚ್ ಅವೇಟೆಡ್. ಈಗ 1.5 ವರ್ಷ ನಂತರ ಸೀಸನ್ 2 ನಡೀತಾ ಇದೆ. ಸೊ ನೀವೆಲ್ಲ ಬಂದಿದ್ದೀರಾ, ಯು ಆರ್ ಲಕ್ಕಿ ಟು ಬಿ ಸೆಲೆಕ್ಟೆಡ್. ಈಗ ಇದರಲ್ಲಿ ಫೈನಲ್ ಒಬ್ಬರು ವಿನ್ ಆಗೋದು. ಸೊ ಆಲ್ ದಿ ಬೆಸ್ಟ್. ನಾನು ಹೇಳೋದು, ಡೂ ವೆಲ್, ಆಲ್ ದಿ ಬೆಸ್ಟ್. ಯಾಕೆಂದರೆ ಒಂದೊಂದು ರೌಂಡ್ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಇಲ್ಲಿ ಕೌಂಟ್ ಆಗಲ್ಲ ಎಕ್ಸೆಪ್ಟ್ ದ ಫಸ್ಟ್ ಫ್ಯೂ ರೌಂಡ್ಸ್. ಡೂ ವೆಲ್, ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್ ಟು ಆಲ್ ದಿ ಪಾರ್ಟಿಸಿಪೆಂಟ್ಸ್. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ವೆರಿ ಗ್ಲ್ಯಾಡ್ ಟು ಸಿ ಯು ಆಲ್ ಹಿಯರ್. ನಮ್ಮ ಸೂಪರ್ ಸಿಂಗರ್ ಕಾಂಟೆಸ್ಟಿಗೆ ಎಲ್ಲರೂ ಬಂದಿದ್ದೀರಾ. ಸೊ ಡೂ ಯುವರ್ ಬೆಸ್ಟ್. ಇದೇನು ಕಾಂಪಿಟೇಷನ್ ಅಲ್ಲ. ಆ್ಯಂಡ್ ಹೂಎವರ್ ಡಸ್ ಬೆಸ್ಟ್ ಅವರು ಡೆಫಿನೆಟ್ಲಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಆ್ಯಂಡ್ ದಿಸ್ ಇಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್. ಸೊ ನಿಮ್ಮ ನೆಕ್ಸ್ಟ್ ಫ್ಯೂಚರಿಗೆ ಸಂಗೀತವನ್ನು ಹೇಗೆ ನೀವು ಮುಂದುವರಿಸಬೇಕು ಅಂತ ಹೇಳೋ ಒಂದು ಫ್ಯೂಚರಿಗೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಸೊ ನಾವೆಲ್ಲ ವಿ ಆರ್ ಆಲ್ ವೇಟಿಂಗ್ ಟು ಹಿಯರ್ ಯು ಔಟ್. ಸೊ ಲೆಟ್ಸ್ ಆಲ್ ಹ್ಯಾವ್ ಫನ್. ಸೊ all the best, good luck. Hello everybody, welcome to season 2 super singer. ಯಾಕಂದರೆ ನೀವೆಲ್ಲರೂ ಇಲ್ಲಿ ತನಕ ಬಂದಿದ್ದೀರಾ, ಆಡಿಷನ್, ಮೆಗಾ ಆಡಿಷನ್, ಅದರಲ್ಲಿ ಮೋರ್ ದೆನ್ 500 ಕಂಟೆಸ್ಟೆಂಟ್ಸ್ ಇದ್ದರು. ನೀವು ಈ ಲೆವೆಲ್ ಬಂದಿದ್ದೀರಾ. ಐ ವಿಶ್ ಎವ್ರಿಬಡಿ ಡೂ ವೆಲ್, ಚೆನ್ನಾಗಿ ಹಾಡಿ. ಇಲ್ಲಿಂದನೇ ಮುಂದೆ ನಿಮ್ಮ ಮ್ಯೂಸಿಕಲ್ ಕರಿಯರ್ ಉಜ್ವಲ ಆಗಲಿ ಅಂತ ಎಲ್ರಿಗೂ ಹಾರೈಸ್ತೇನೆ. ಆಲ್ ದ ಬೆಸ್ಟ್. Sun Premium Refined Sunflower Oil presents Super Singer Season 2 co-powered by Santosh Rice Mills Ravara 2-star Rice. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸೆಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ಶಕುಂತಲಾ ಹೇರ್ ಆಯಿಲ್, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಮೊದಲ ಸುತ್ತಿನ ಮೊದಲ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಗನ್ನಾಥ್ ಅವರು. ಸೊ ಜಗನ್ನಾಥ್ ಅವರು ಹಾಡ್ಲಿಕ್ಕಿರುವಂತಹ ಹಾಡು ಅಮೃತ ವರ್ಷಿಣಿ ಸಿನಿಮಾದ ಹಾಡು. ಯಾವ ಹಾಡು
ಹೇಗೆ ಹಾಡ್ತಾರೆ, ಲೆಟ್ಸ್ ವಾಚ್. ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಮನಸೇ ಮನಸೇ ನನ್ನ ಪ್ರೀತಿ ಗಂಗೆ ನೀನು ಮುಡಿ ಸೇರಲೆಂದೇ ಸಮಯಗಳ ಸರಪಳಿಯಲ್ಲಿ ಕೈಗೊಂಬೆಯಾದೆ. ನನ್ನ ಬಾಳ ಪುಟಕ್ಕೆ ನೀನು ಹೊಸ ತಿರುವು ತಂದೆ. ನಿನ್ನ ಮರೆತು ಹೋದರೆ ಈಗ ಬದುಕೇಕೆ ಮುಂದೆ. ಮನಸ್ಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿಗಲ್ಲವೇ. ಮನಸ್ಸೇ ಮನಸ ಕ್ಷಮಿಸೇ. ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಜಗನ್ನಾಥ್, ಓಕೆ, ಹಾಂ, ಹೇಗೆ ಅನಿಸಿತ್ತು ನೀವು ಹಾಡಿದ್ದು? ನಿಮಗೆ ಹೇಗೆ ಅನಿಸಿತ್ತು? ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಹೌದಾ? ಓಕೆ. ಏನಂದರೆ ನಂಗೆ ಪಲ್ಲವಿ ಸ್ವಲ್ಪ ಇಷ್ಟ ಆಯಿತು. ಆಮೇಲೆ ಚರಣದಲ್ಲಿ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಅಂತ ಅನಿಸಿತು. 2-3 ಕಡೆ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಆಯಿತು. ನಿಮ್ಗೆ ಅನಿಸಿರ್ಬೋದು. ದಟ್ಸ್ ವಾಟ್ ಐ ಫೆಲ್ಟ್. ನೋಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಜಗನ್ನಾಥ್ ಅವರಂತೂ ಹಾಡಿ ಆಯಿತು. ಆ್ಯಂಡ್ ಇವರ ಜಡ್ಜ್ಮೆಂಟ್ ಅಂತೂ ನಮ್ಮ 3 ಫೈನೆಸ್ಟ್ ಜಡ್ಜಸ್ನವರ ಕೈಯಲ್ಲಿದೆ. ಬಟ್ ಹಾಡಂತೂ ಚೆನ್ನಾಗಿ ಹಾಡಿದ್ರು. ಆ್ಯಂಡ್ ಆಲ್ ದ ಬೆಸ್ಟ್ ಜಗನ್ನಾಥ್ ಅಂತ ಹೇಳ್ತಾ, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಇವರ ಹೆಸರು ಬಂದ್ಬಿಟ್ಟು ಸಂತೋಷ್ ಅವರು, ಕಾಸರಗೋಡಿಂದ. ಬಟ್ ಹಾಡ್ತಾ ಇರುವಂತಹ ಹಾಡು ಎಲ್ರಿಗೂ ಈ ಒಂದು ಫೇವ್ರೆಟ್ ಅಂತ ಹೇಳಿದರೆ ಈ ಒಂದು ಸಿಂಗರ್. ಯಾಕಂತ ಹೇಳಿದ್ರೆ ರಘು ದೀಕ್ಷಿತ್ ಅವರ ಹಾಡು ಯಾವಾಗಲೂ ಹಿಟ್ ಆಗಿರುತ್ತೆ. ಆ್ಯಂಡ್ ಅವರ ಹಾಡು ಗೂಡು ಗೂಡಿಯ ಸೇದಿ ನೋಡು ನೀವು ಕೇಳಿರ್ಬೋದು, ತುಂಬಾನೇ ಫೇವ್ರೇಟ್ ಆಗಿರುವಂತಹ ಹಾಡು. ಸೊ ಅದನ್ನು ಹಾಡ್ಲಿಕ್ಕೆ ಈಗ ಸಂತೋಷ್ ಅವರು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸಂತೋಷ್.
ಮನಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಗಂಜಿಯ ಕೊಚ್ಚಿ ನೆರಳೆಂಬ ಚಿಲುಮೆಯ ಹಚ್ಚಿ ಮನಸೆಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಅಂಗಿಯ ಕೊಚ್ಚಿ ನೆರಳೆಂಬ ಚಿಲುಮೆಯ ಹಚ್ಚಿ ಬುದ್ಧಿಯನು ಮನುಷ್ಯ ಕೆಂಡವ ಮೇಲೆನಿ ಮುಚ್ಚಿ ಬುದ್ಧಿಯನು ಮನುಷ್ಯ ಕೆಂಡವ ಮೇಲೆನಿ ಮುಚ್ಚಿ ಗುಡುಗುಡಿಯ ಸೇದಿ ನೋಡೋ ಶರೀರ ಇದನರಿತ ಸುಕೃತ ಕಿಟ್ಟು ಕೊಳವಿಯ ಕಾರ ವರ ಶಿಶುನಾಳನೆಂಬ ನೀರ ತುಂಬಿ ವರ ಶಿಶುನಾಳನೆಂಬ ನೀರ ತುಂಬಿ ಅರುವೆಂಬ ಅರುವಿಯ ಹುಚ್ಚು ಮೋಜುಗಾರ ಗುಡುಗುಡಿಯ ಸೇದಿ ನೋಡೋ ಶುದ್ಧ ಜನ ಮೇಲೇರಿ ದಾರಿದ್ರ್ಯ ದೇಹ ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರ ಎಳೆದು ಶುದ್ಧ ಜ್ಞಾನ ಮೇಲೇರಿ ದಾರಿದ್ರ್ಯ ದೇಹ ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರ ಎಳೆದು ವರಸಿದ್ದ ಶಿಶುನಾಳ ಭೀಷಣ ತೋರುವುದು ವರಸಿದ್ದ ಶಿಶುನಾಳ ಭೀಷಣ ತೋರುವುದು ಗುಡುಗುಡಿಯ ಸೇದಿ ನೋಡೋ ಸಂತೋಷ್, ನನಗೆ ಆ್ಯಕ್ಚುಲಿ ನಿಮ್ಮ ವಾಯ್ಸ್ದು ಟೆಕ್ಸ್ಚರ್ ತುಂಬ ಇಷ್ಟ ಆಯಿತು ಆ್ಯಂಡ್ ದ ಕಾನ್ಫಿಡೆನ್ಸ್ ಲೆವೆಲ್ ವಾಟ್ ಯು ಹ್ಯಾಡ್. ಸೊ ಮೇ ಬಿ ಇನ್ ಫ್ಯೂಚರ್ ಥಿಂಕ್ ಆಫ್ ಜಾಮಿಂಗ್ ಅಪ್ ವಿತ್ ನಡುವಲ್ಲಿ ಸ್ವಲ್ಪ ಗ್ಯಾಪ್ ಮ್ಯೂಸಿಕೆಲ್ಲ ಇದೆಯಲ್ಲ, ಅದರೆಲ್ಲ ನಿಮ್ಮದೇ ಸ್ವಂತಿಕೆಯನ್ನು ಏನಾದರೂ ನೆಕ್ಸ್ಟ್ ಆಗಿ ಒಂದು ಇಂಟ್ರೊಡ್ಯೂಸ್ ಮಾಡೋಕ್ಕೆ ನೋಡಿ. ಸೊ ಐ ಲೈಕ್ ದಿಟ್. ಥ್ಯಾಂಕ್ ಯು ಗುಡ್ ಲಕ್. ಥ್ಯಾಂಕ್ ಯು. ವೀಕ್ಷಕರೇ, ಸಂತೋಷ್ ಅವರಂತೂ ಸಖತ್ತಾಗಿ ಹಾಡಿದ್ರು. ಹಾಡಂತೂ ಎಲ್ರಿಗೂ ಇಷ್ಟ ಆಗಿರ್ಬೋದು. ಬಟ್ ಇವರ ಇಷ್ಟ ಅಂತೂ ಜಡ್ಜಸ್ನವ್ರಿಗೆ ಎಷ್ಟು ಇಷ್ಟ ಆಗಿರ್ಬೋದು ನಾವಂತೂ ಕಾಯ್ಬೇಕಷ್ಟೇ. ಬಟ್ ಎನಿವೇ, ಆಲ್ ದ ವೆರಿ ಬೆಸ್ಟ್ ಸಂತೋಷ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ರಶ್ಮಿ ಇವರು. ಸೊ ರಶ್ಮಿ ಹಾಡ್ತಾ ಇರುವಂತಹ ಹಾಡು ಯಾವುದಂತ ಹೇಳಿದ್ರೆ ಮಧುವನ ಕರೆದರೆ. ಸೊ ಯಾವ ರೀತಿ ಹಾಡ್ತಾರೆ ಬನ್ನಿ ನೋಡ್ಕೊಂಡು ಬರೋ. ಮಧುವನ ಕರೆದರೆ ತನು ಮನಸ್ಸಿಳಿದರೆ ಶರಣಾಗು ನೀನು ಆದರೆ ಮಧುವನ ಕರೆ
ಚಪ್ಪಳ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ಕಾಣುತ್ತೆ ಅಲ್ವಾ? ನೀವು ಹಾಡುವಾಗ ಅವ್ರು ತರ್ತಾರೆ, ಸೊ ಹಾಡು ಕೊಡ್ಬೋದು ಇನ್ನೂ ಜಾಸ್ತಿ. ಓಕೆ, ರಶ್ಮಿ, ಎಸ್ ಸರ್. ಯಾವ ಪಿಕ್ಚರ್ ಹಾಡಿದ್ದು? ಇಂತಿ ನಿನ್ನ ಪ್ರೀತಿಯ. ಯಾರು ಮ್ಯೂಸಿಕ್ ಡೈರೆಕ್ಟ್ರು? ಸಾಧು ಸರ್. ಓಕೆ, ಸಿಂಗರು? ಸಿಂಗರ್ ವಾಣಿ ಹರಿಕೃಷ್ಣ. ಓಕೆ, ಗುಡ್. ಥ್ಯಾಂಕ್ ಯು. ಹೋಮ್ವರ್ಕ್ ಮಾಡಿದೆಯಾ? ಓಕೆ, ಫಸ್ಟ್ ರೌಂಡ್ ಐ ಕಮೆಂಟ್ ಲೇಟ್. ಓಕೆ ಮಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒನ್ಸ್ ಅಗೇನ್ ವೆಲ್ಕಮ್ ನಿಮಗೆ. ಸೊ ಏನಂತ ಹೇಳಿದ್ರೆ, ಇವತ್ತಿನ ಮೊದಲ ಸುತ್ತು ನಡೀತಾ ಇದೆ. ಮೊದಲ ಸುತ್ತಂತೂ ತುಂಬಾನೇ ಕಾಂಪಿಟೇಟಿವ್ ಅಲ್ಲಿ ನಡೀತಾ ಇದೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದೆ ಅಂತ ಹೇಳಿದ್ರೆ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಮಯ, ಮೋಡ ಮಳೆಯಾಗಲು, ನೀರು ಭೂಮಿ ಸೇರಲು, ಭೂಮಿ ಹಸಿರಾಗಲು, ಲೋಕ ಗೆಲುವಾಗಲು, ನೀ ಕಾರಣನು ದೇವಾ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ. ಈಲತೆ ನೀನೇ, ಆ ಈಲತೆ ನೀನೇ, ಸುಮ ನೀನೇ, ಈ ಸುಮ ತಂದ ಗಂಧವು ನೀನೇ, ಕಲ್ಲಲ್ಲಿ ಮುಳ್ಳಲ್ಲಿ ಮಣ್ಣಲ್ಲಿಯೂ, ಗಿರಿಯಲ್ಲಿ ಗುಹೆಯಲ್ಲಿ ಬನರಲ್ಲಿಯೂ, ಬಾನಾಡಿ ಕೊರಳಲ್ಲಿ ಇಂಪಾಗಿಯೂ, ತಂಗಾಳಿ ಸುಳಿದಾಗ ತಂಪಾಗಿಯೂ, ತಂಗಾಳಿ ಸುಳಿದಾಗ ತಂಪಾಗಿಯೂ, ಹಣ್ಣ ರುಚಿಯಲ್ಲಿಯೂ, ಜೇನ ಸಿಹಿಯಲ್ಲಿಯೂ, ಹಾಲ ಬೆಳಕಲ್ಲಿಯೂ, ರಾತ್ರಿ ಇರುಳಲ್ಲಿಯೂ, ನೀನೇ ಇರುವೆ ದೇವಾ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ. ಅಖಿಲ, ಸರ್. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬಟ್ ಏನಂದರೆ ಸ್ಟಾರ್ಟಿಂಗ್ ಆಲಾಪಲ್ಲಿ ಮತ್ತು ನಡುವೆ ಆಲಾಪು ಸ್ವಲ್ಪ ಶ್ರುತಿ ಅಷ್ಟಕ್ಕೆ ಸೇರ್ತಾ ಇರಲಿಲ್ಲ, ಸ್ವರ ಆ ಸ್ಥಾನಗಳು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಕೊನೆ ಆಲಾಪ್ ತುಂಬ ಚೆನ್ನಾಗಿ ಬಂತು. ಅದು ಬಿಟ್ಟರೆ ರೆಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು, ನೀಟಾಗಿ ಹಾಡಿದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡೋದಕ್ಕಿಂತ ಮೊದಲು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 2 ಕೋ-ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಈ ಸಂಗೀತದ ಜರ್ನಿಯಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳುವಂತ ಟೈಮ್ ಬಂದಿದೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ Yes, ವೀಕ್ಷಕರೇ, once again welcome back. This is your favorite singing reality show. That is one of the finest singing reality show of coastal Karnataka. Sun Premium Refined Sunflower Oil presents Super Singer Season 2, co-powered by Santosh Rice Mills Ravara 2-star Rice. ಹಾಗೆಯೇ ಕಾರ್ಯಕ್ರಮದ ಉಳಿದ ಸಹ ಪ್ರಾಯೋಜಕರು ಸೆಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಶಕುಂತಲಾ ಹೇರ್ ಆಯಿಲ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಆಗ್ಲೇ ನಾನು ಹೇಳ್ತಾ ಇದ್ದೆ, ಇವತ್ತು ಮೊದಲ ಸುತ್ತು ನಡೀತಾ ಇದೆ. ಆಡಿಷನ್ ಆಯಿತು, ಅದಂತರ ಮೆಗಾ ಆಡಿಷನ್ ಆಯಿತು. ಸೊ ಫಸ್ಟ್ ರೌಂಡ್ಗೆ ಬಂದಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ನಮ್ಮ ಮೊದಲ ಸುತ್ತಿನ ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಅಶೋಕ್ ಸಾರಂಗ್ ಅವರು. ಸೊ ಅಶೋಕ್ ಸಾರಂಗ್ ಅವರು ಹಾಡ್ತಾ ಇರುವಂತಹ ಹಾಡು ಜನುಮದ ಗೆಳತಿ. ನಿಮ್ಗೆ ಗೊತ್ತಿರಬಹುದು, ಈ ಹಾಡು ಚೆಲುವಿನ ಚಿತ್ತಾರ ಸಿನಿಮಾದ ಹಾಡು, ತುಂಬಾನೇ ಒಂದು ರೊಮ್ಯಾಂಟಿಕ್ ಬೇಸ್ ಆಗಿರುವಂತಹ ಹಾಡು. ಸೊ ಇದನ್ನು ಅಶೋಕ್ ಸಾರಂಗ್ ಅವರು ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ಅಶೋಕ್. ಜೀವನವೇ ಇಲ್ಲ ಗೆಳತಿ, ಕಂಬನಿ ಇಲ್ಲದ ಕಂಗಳಿಲ್ಲ, ದುಃಖ ಇಲ್ಲದ ಮನಸ್ಸು ಇಲ್ಲವೇ, ಬರೀ ಸುಖವ ಕಂಡ ಮನುಜನಿಲ್ಲ. ನಮ್ಮ ಪ್ರೀತಿ ಸಾಯೋದಿಲ್ಲ, ಅದಕ್ಕೆಂದು ಸೋಲೆ ಇಲ್ಲ, ನನ್ನಾಣೆ ನಂಬು ನನ್ನ ಉಸಿರೇ. ನಿನಗಾಗಿ ಜನಿಸಿದೆ ನಾನು, ನನ್ನೊಳಗೆ ನೆಲೆಸಿದೆ ನೀನು, ನಿನಗಾಗಿ ಬದುಕುವೆ ನಾನು. ನೀ ನನ್ನಾಗಲಿದ ಆ ಕ್ಷಣವೇನ, ನಿನಗಿಂತ ಮೊದಲೇ ಮಡಿವೇನು. ಅಶೋಕ್ ಸಾರಂಗ್ ಸರ್, ಓವರಾಲ್ ಚೆನ್ನಾಗಿತ್ತು. ಅಂದರೆ ಪಿಚ್ಚಿಂಗ್ ಎಲ್ಲೋ ಅಷ್ಟೊಂದು ಮಿಸ್ ಮಾಡಿಲ್ಲ, ಬಟ್ ಅದೇ ಹೈ ನೋಟ್ಸಲ್ಲೆಲ್ಲ ಮೇ ಬಿ ಯು ಫೌಂಡ್ ಇಟ್ ಡಿಫಿಕಲ್ಟ್. ಸೊ ಇಟ್ ವಾಸ್ ಗುಡ್. ವಿಲ್ ಸಿ ಇನ್ ದ ನೆಕ್ಸ್ಟ್ ರೌಂಡ್. ಗುಡ್ ಲಕ್. ವೀಕ್ಷಕರೇ, ಅಶೋಕ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಸೊ ಆಲ್ ದ ವೆರಿ ಬೆಸ್ಟ್ ಅಶೋಕ್ ಅಂತ ಹೇಳ್ತಾ, ನೆಕ್ಸ್ಟ್ ಬರ್ತಾ ಇರೋರು ಯಾರು ಅಂತ ಹೇಳಿದ್ರೆ ಭಾಗ್ಯಶ್ರೀ ಅವರು. ಸೊ ನೀವು ಆಗ್ಲೇ ಒಂದು ಹಾಡು ಕೇಳ್ಕೊಂಡು ಬಂದ್ರಿ, ಮಧುವನ ಕರೆದರೆ ಅಂತ ಹೇಳಿ. ಸೊ ಅದನ್ನು ಇವರು ಕೂಡ ಅದೇ ಹಾಡನ್ನು ಹಾಡ್ತಾ ಇದ್ದಾರೆ. ಬಟ್ ಯಾವ ರೀತಿ ಹಾಡ್ತಾರೆ, ಅವರಿಗಿಂತ ಬೆಟರ್ ಹಾಡ್ತಾರಾ, ಬೆಸ್ಟ್ ಹಾಡ್ತಾರಾ? ಲೆಟ್ಸ್ ವೇಟ್ ಅಂಡ್ ವಾಚ್ ಅಂಡ್ ವೆಲ್ಕಮ್ ಭಾಗ್ಯಶ್ರೀ.
ಥ್ಯಾಂಕ್ ಯು. ಭಾಗ್ಯಶ್ರೀ, ನಮಸ್ತೆ ಸರ್. ಸಂಗೀತ ಕಲ್ತಿದ್ಯಾ? ಹಾಂ ಸರ್. ಎಷ್ಟು ವರ್ಷದಿಂದ? 9 years ಆಯಿತು. ಓ ಗುಡ್. ನೀನು ಪ್ರಾಕ್ಟೀಸ್, ಲಿಟಲ್ ಮೋರ್ ಪ್ರಾಕ್ಟೀಸ್. ಓಕೆಮ್ಮ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಹಲವಾರು ಹಾಡುಗಾರರು ಬಂದರು, ಮೊದಲ ಸುತ್ತಲ್ಲಿ ತುಂಬ ಚೆನ್ನಾಗಿ ಹಾಡ್ತಾ ಹೋದರು. ಸೊ ಮುಂದಿನ ಕಂಟೆಸ್ಟೆಂಟ್ ಆ್ಯಂಡ್ ಇವತ್ತಿನ ಎಪಿಸೋಡ್ನ ಕೊನೆಯ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾತ್ವಿಕ್ ಅವರು. ಸೊ ಸಾತ್ವಿಕ್ ಅವರು ಹಾಡ್ತಾ ಇರುವಂಥ ಹಾಡು ನನಗೂ ಕೂಡ ಪರ್ಸನಲಿ ತುಂಬಾ ಫೇವ್ರೇಟ್. ಸುಮ್ಮನೆ ಹಾಡು ಕೇಳಿರ್ಬೋದು ನೀವು, ಅಮರ್ ಸಿನಿಮಾದ ಹಾಡು ಅಲ್ವಾ? ಸೊ ಅಮರ್ ಸಿನಿಮಾದ ಹಾಡು ಸುಮ್ಮನೆ, ಈ ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸಾತ್ವಿಕ್ ಅವರು. ಅಂಡ್ ಲೆಟ್ಸ್ ವೆಲ್ಕಮ್ ಸಾತ್ವಿಕ್. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಜೀವವೇದನ ಜೀವವೇ ಹೋಗಲಿ ನೀನಿರೇ ತೋಳಲಿ ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೀಗೆ ನಿನ್ನನೆ ಮರೆತೆ ಬಿಡುವೆನು ಜಗವ ನಡುವೆ ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ ಎಂತ ಚಂದ ದೂರದಿಂದ ನೀನು ನೀಡು ಹಿಂಸೆ ನೀನೆ ನನ್ನ ಸ್ವಂತ ಅಂತ ಲೋಕಕ್ಕೆಲ್ಲ ಕೂಗಿ ಹೇಳುವಸೆ. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಥ್ಯಾಂಕ್ ಯು. Satvik, ಎಸ್ ಸರ್. you're the guy from Kerala, right? ಎಸ್ ಸರ್. Yeah, okay. ವಾಯ್ಸ್ ಟೆಕ್ಸ್ಚರ್, ನಿಮ್ಮ ಸಿಂಗಿಂಗ್ ಸ್ಟೈಲ್ ಎಲ್ಲ ಚೆನ್ನಾಗಿದೆ. ಎಸ್ ಸರ್. ಬಟ್ ಏನಂದರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯು ಆರ್ ಮಿಸ್ಸಿಂಗ್ ಸಮ್ವೇರ್ ಹಿಯರ್ ಆ್ಯಂಡ್ ದೇ, ಸ್ಮಾಲ್ ಮಿಸ್ಟೇಕ್ಸ್. ಓಕೆ. ರೆಸ್ಟ್ ಆಫ್ ಆಲ್ ಸೌಂಡಿಂಗ್ ವೆರಿ ಗುಡ್. ಎಸ್ ಸರ್. ಯು ಗಾಟ್ ಅ ವೆರಿ ಗುಡ್ ವಾಯ್ಸ್. ಥ್ಯಾಂಕ್ ಯು ಸರ್. Just concentrate on the every minute notes. Otherwise, sir. it's good. Thank you. Okay. All the best. ಥ್ಯಾಂಕ್ ಯು ಸರ್. ಇದು ಕಾಂಪಿಟಿಷನ್, ಇದು ಫಿಲ್ಟ್ರೇಷನ್ ರೌಂಡ್ ಇದು. ಸೊ ನಾವೇನು ಮಾಡಿದ್ದೀವಿ ಅಂದರೆ ಒಂದೊಂದು ಬ್ಯಾಚ್ ಮಾಡಿದ್ದೀವಿ 7 ಸಿಂಗರ್ಸ್ ಇದ್ದು. ಕೆಲವೊಮ್ಮೆ ಬ್ಯಾಚಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಒಂದು 50% ಅರೌಂಡ್ 3 ಸಿಂಗರ್ಸ್ ಸ್ಟ್ರೈಟ್ ಸೇಫ್ ಝೋನಿಗೆ ಹೋಗ್ತಾರೆ. ದಟ್ ಮೀನ್ಸ್ ದೇ ಆರ್ ಇನ್ ದ ಕಾಂಪಿಟಿಷನ್. ಉಳಿದ 4ರಲ್ಲಿ ಈಗ ನಾವು ಒಟ್ಟಿಗೆ 9 ರೌಂಡ್ ಏನೋ ಇರಬೇಕು. ಅದರಲ್ಲಿ ನಾವು ವಿಲ್ ಬಿ ಸಿಲೆಕ್ಟಿಂಗ್ 9 ಸಿಂಗರ್ಸ್ ಫ್ರಮ್ ದ ಡೇಂಜರ್ ಝೋನ್ ಲಿಸ್ಟ್. 4 ಜನ ಡೇಂಜರ್ ಝೋನಿಗೆ ಹೋಗ್ತಾರೆ, 3 ಜನ ಡೈರೆಕ್ಟ್ ಇನ್ನು ಹೋಗ್ತಾರೆ. ಈ 4 ಜನ ಡೇಂಜರ್ ಝೋನಲ್ಲಿ ಸಿಲೆಕ್ಟ್ ಮಾಡ್ತೀವಿ. ಅದರಲ್ಲಿ 9 ಜನ ಟೋಟಲ್ ಎಲ್ಲ ಬ್ಯಾಚಲ್ಲಿ 9 ಜನ ಮತ್ತೆ ದಿಲ್ ಬಿ ಇನ್ ದ ಕಾಂಪಿಟೇಷನ್. ಸೊ ಈ ಬ್ಯಾಚಲ್ಲಿ ಐ ಥಿಂಕ್ ಡೈರೆಕ್ಟ್ ಸೆಲೆಕ್ಟ್ ಆದವರು ವಿಲ್ ಡೈರೆಕ್ಟ್, ಯಾಕಂದರೆ ಐ ಡೋಂಟ್ ವಾಂಟ್ ಪ್ಲೇ ಅರೌಂಡ್. ಸಂತೋಷ್, ಅಖಿಲ ಆ್ಯಂಡ್ ಸಾತ್ವಿಕ್ ಅವ್ರು ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ಬಿ ಇನ್ ಒನ್ ಸೈಡ್.
ಯು ಕ್ಯಾನ್ ಬಿ ಇನ್ ಒನ್ ಸೈಡ್ ಆರ್ ಸಂತೋಷ್. ಸೊ ಉಳಿದವರು ಅವ್ರ ಲಿಸ್ಟಲ್ಲಿ ಇರ್ತಾರೆ, ದೇ ಮೇ ಬಿ ಇನ್ ಆರ್ ಔಟ್ ಹೇಳೋಕ್ಕಾಗಲ್ಲ, ಬಟ್ ಇದು ಡೇಂಜರ್ ಝೋನ್. ಸೊ ಇದರಲ್ಲಿ ದ ಬೆಸ್ಟ್ ಮತ್ತು ಉಳಿದಿದ್ದು ಡೇಂಜರ್ ಝೋನ್ ಪಾರ್ಟಿಸಿಪೆಂಟನ್ನು ಕನ್ಸಿಡರ್ ಮಾಡಿ ಅದರಲ್ಲಿ 9 ಜನನ ಒಳಗೆ ತಗೋತೀವಿ. ಸೊ ಆಲ್ ದ ಬೆಸ್ಟ್ ಯು ಗೈಸ್, ಯು ಆರ್ ಇನ್ ದ ಕಾಂಪಿಟೇಷನ್. ಥ್ಯಾಂಕ್ ಯು. Once again, I like to thank our judges, that is Guru Kiran sir avaru, Kadri Manikant sir avaru and Raj Gopal sir. Thank you so much for all our judges anta ಹೇಳ್ತಾ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸೂಪರ್ ಸಿಂಗರ್ ಸೀಸನ್ 2 ಕೋ ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಉಳಿದ ಸಹ ಪ್ರಾಯೋಜಕರು ಸೆಟೆಡಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಶಕುಂತಲಾ ಹೇರ್ ಆಯಿಲ್, ಪ್ರೈಮ್ ಮಸಾಲಾ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಆಗಲೇ ಹೇಳಿದಾಗೆ ಇವತ್ತಿನ ಮೊದಲ ಸುತ್ತಲ್ಲಿ ಎಷ್ಟೋ ಜನ ಹಾಡುಗಾರರು ಬಂದರು, ತುಂಬಾನೇ ಚೆನ್ನಾಗಿರುವಂಥ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಹೋದರು. ಬಟ್ ಯಾವ ರೀತಿ ಹಾಡಿದ್ರು, ಏನು ಡಿಸಿಷನ್ ನಮ್ಮ ಜಡ್ಜಸ್ನವರ ಕೈಯಲ್ಲಿದೆ. ಆದರೆ ಹಾಡುಗಾರರ ಸರದಿ ಅಂತೂ ಇನ್ನೂ ಮುಗ್ದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಡುಗಾರರು ತಮ್ಮ ಹಾಡಿನ ಪ್ರತಿಭೆಯ ಜೊತೆಗೆ ವೇದಿಕೆಗೆ ಬರ್ತಾ ಇದ್ದಾರೆ ಮೊದಲ ಸುತ್ತಲ್ಲಿ. ಸೊ ಅಲ್ಲಿ ತನಕ ನೀವು ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.